ಅಮ್ಮ ಮರಿಯೇ, ಅಮ್ಮ ಮರಿಯೇ, ನಮೋ ನಮೋ ತಾಯೇ, ನಮ್ಮ ಹರಿಹರ ಮಾತೆ. ಪರಮಾತ್ಮ ನುಡಿಗೆ ಪರವಶನಾಗಿ ಒಲಿದೆ, ತನು ಮನದಣಿದು ಪರಮನ ನೆನೆದು ಸಾಂತ್ವನ ಪಡೆಯಲು ಬಂದಿಹೇ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯೋ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನಿಗೆ ನೀಡುವಂತಹ ವರದಾನಗಳ ಮೂಲಕ ದೇವರ ಮಹಿಮೆಯಾಗಬೇಕು. ಇವತ್ತಿನ ವಾಚನಗಳಲ್ಲಿ ಈ ಒಂದು ಜ್ಞಾನದ ಹಂಚುವಿಕೆಯ ಬಗ್ಗೆ ನಾವು ಆಲಿಸುತ್ತೇವೆ. ವಿಶೇಷವಾಗಿ ಶುಭ ಸಂದೇಶದಲ್ಲಿ ನೀಡಿರುವಂತಹ ತಲಂತುಗಳನ್ನು, ತಮಗೆ ನೀಡಿದಂತಹ ಪ್ರತಿಭೆಗಳನ್ನು ಯಾವ ರೀತಿಯಲ್ಲಿ ಅವರು ಒಬ್ಬೊಬ್ಬರು ಅಂದರೆ ಮೂವರಿಗೆ ತಲಂತುಗಳನ್ನು ನೀಡಲಾಗುತ್ತದೆ, ಅದರ ಉಪಯೋಗವನ್ನು ಅವರು ಮಾಡಿದರು ಎನ್ನುವುದರ ಬಗ್ಗೆ, ಆ ಉಪಯೋಗಕ್ಕೆ ತಕ್ಕ ಹಾಗೆ ಅವರಿಗೆ ದೇವರು ನೀಡುವಂಥ ಪ್ರತಿಫಲದ ಬಗ್ಗೆ ಆಲಿಸ್ತಾ ಇದ್ದೇವೆ. ನಾವು ಕೂಡ ದೇವರು ನಮಗೆ ನೀಡಿರುವಂಥ ವರದಾನಗಳನ್ನು, ಪ್ರತಿಭೆಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡಾಗ ದೇವರಿಂದ ಮಹಿಮೆಯನ್ನು ಹೊಂದುತ್ತೇವೆ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ನಮ್ಮ ಪ್ರಭುದೇವರೇ, ನಿಮಗೆ ನಿಷ್ಠಾವಂತರಾಗಿ ಬಾಳುವ ಶಾಶ್ವತ ಆನಂದವನ್ನು ನಮಗೆ ಅನುಗ್ರಹಿಸಿರಿ. ಏಕೆಂದರೆ ಸರ್ವ ಒಳಿತಿನ ಕಾರಣಕರ್ತರಾದ ನಿಮಗೆ ನಿರಂತರ ಸೇವೆ ಸಲ್ಲಿಸುವುದೇ ನಮ್ಮ ಪೂರ್ಣ ಹಾಗೂ ಶಾಶ್ವತ ಸಂತೋಷವಾಗಿದೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜ್ಞಾನೋಕ್ತಿಗಳ ಗ್ರಂಥದಿಂದ ವಾಚನ. ಗುಣವಾತಿಯಾದ ಹೆಂಡತಿ ಎಲ್ಲಿ ಸಿಕ್ಕಳು? ಆಕೆ ಅವಳಕ್ಕಿಂತಲೂ ಬಹು ಮೌಲ್ಯಳು. ಗಂಡನು ಆಕೆಯಲ್ಲಿ ಹೃತ್ಪೂರ್ವಕ ನಂಬಿಕೆ ಇಡುವನು, ಅವನಿಗೆ ಆದಾಯದ ಕೊರತೆ ಇರದು. ಜೀವಮಾನವಿಡೀ ಆಕೆ ಅವನಿಗೆ ಒಳ್ಳೆಯದನ್ನೇ ಮಾಡುವಳು, ಎಂದಿಗೂ ಆಕೆ ಅವನಿಗೆ ಕೇಡನ್ನು ಬಗೆಯಳು. ಹುಣ್ಣೆಯನ್ನು ಸೇಬನ್ನು ಹುಡುಕಿ ತರುವಳು, ತನ್ನ ಕೈಗಳಿಂದಲೇ ಬಟ್ಟೆಯನ್ನು ನೇಯುವಳು. ರಾಟೆಯನ್ನು ತಾನೇ ಆಡಿಸುತ್ತಾಳೆ, ಕದಿರನ್ನು ಕೈಯಿಂದ ಹಿಡಿಯುತ್ತಾಳೆ. ಬಡವರಿಗೆ ಕೈ ಬಿಚ್ಚಿ ಕೊಡುತ್ತಾಳೆ, ದಿಕ್ಕಿಲ್ಲದವರಿಗೆ ಕೈ ಚಾಚಿ ನೀಡುತ್ತಾಳೆ. ಆಕರ್ಷಣೆ ನೆಚ್ಚ ತಕ್ಕದಲ್ಲ, ಅಲಂಕಾರ ನೆಲೆಯಾದುದಲ್ಲ. ಸರ್ವೇಶ್ವರನಲ್ಲಿ ಭಯಭಕ್ತಿಯುಳ್ಳವಳೇ ಸುತ್ತಾರಿಯವಳು. ಆಕೆಯ ಕೈಕೆಲಸಕ್ಕೆ ತಕ್ಕ ಪ್ರತಿಫಲ ಲಭಿಸಲಿ. ಆಕೆಯ ಕಾರ್ಯಗಳೇ ಆಕೆಯನ್ನು ಪುರದ್ವಾರಗಳಲ್ಲಿ ಹೊಗಳಲಿ. ದೇವರ ವಾಕ್ಯವಿದ್ದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಧನ್ಯನು ಆತನ ಮಾರ್ಗಗಳಲ್ಲಿ ನಡೆಯುವವನು. ನಿನ್ನ ಕೈ ಕೆಸರಾದರೆ ಬಾಯಿ ಮೊಸರಾಗುವುದು. ಧನ್ಯನಾಗುವೆ ನೀನು, ನಿನಗೆ ಶುಭವಾಗುವುದು. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಇರುವಳು ನಿನ್ನ ಪತ್ನಿ ಮನೆಯಲ್ಲಿ ಫಲಭರಿತ ದ್ರಾಕ್ಷಾಲತೆಯಂತೆ. ಕೂರುವರು ನಿನ್ನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಓಲಿಯು ಸಸಿಗಳಂತೆ. ಇರುವಳು ನಿನ್ನ ಪತ್ನಿ ಮನೆಯಲ್ಲಿ ಫಲಭರಿತ ದ್ರಾಕ್ಷಾಲತೆಯಂತೆ. ಕೂರುವರು ನಿನ್ನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಓಲಿಯು ಸಸಿಗಳಂತೆ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು.
ಹೊಂದುವನು ಅಂತಹ ಆಶೀರ್ವಾದವನು. ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು. ಸಿಯೋನಿನಲ್ಲಿರುವ ಪ್ರಭು ನಿನ್ನನ್ನು ಆಶೀರ್ವದಿಸಲಿ. ಜೆರುಸಲೇಮಿನ ಏಳ್ಗೆಯನ್ನು ಕಾಣು ಇಡೀ ಜೀವಮಾನದಲ್ಲಿ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಸಂತ ಪೌಲನು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಭುವಿನ ದಿನವು ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಇರದಿರಲಿ. ಸಹೋದರರೇ, ಇದೆಲ್ಲ ನಡೆಯಲಿರುವ ಸಮಯ ಸಂದರ್ಭಗಳನ್ನು ಕುರಿತು ನಿಮಗೆ ಬರೆಯುವ ಅವಶ್ಯಕತೆ ಇಲ್ಲ. ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಪ್ರಭುವಿನ ದಿನವು ಬರುವುದೆಂದು ನೀವು ಚೆನ್ನಾಗಿ ಬಲ್ಲಿರಿ. ಎಲ್ಲವೂ ಶಾಂತ ಸುಭದ್ರವೆಂದು ಜನರು ಎಣಿಸುತ್ತಿರುವಾಗಲೇ ಗರ್ಭಿಣಿಗೆ ಪ್ರಸವ ವೇದನೆ ಉಂಟಾಗುವಂತೆ ವಿನಾಶವು ಫಕ್ಕನೆ ಅವರ ಮೇಲೆ ಬಂದೆರಗುವುದು. ಇದರಿಂದ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ. ಸಹೋದರರೇ, ಕಳ್ಳನಂತೆ ಆ ದಿನವು ನಿಮ್ಮನ್ನು ದಿಗ್ಭ್ರಮೆಗೊಳಿಸದಿರಲಿ. ಏಕೆಂದರೆ ನೀವಿನ್ನೂ ಅಂಧಕಾರಕ್ಕೆ ಸೇರಿದವರಲ್ಲ. ಆ ದಿನವು ದಿಢೀರನೆ ನಿಮ್ಮ ಮೇಲೆ ಬರಬಾರದು. ನೀವೆಲ್ಲರೂ ಬೆಳಕಿನ ಹಾಗೂ ಹಗಲಿನ ಮಕ್ಕಳು. ನಾವು ಕತ್ತಲೆಗಾಗಲಿ ರಾತ್ರಿಗಾಗಲಿ ಸೇರಿದವರಲ್ಲ. ಅಂದ ಮೇಲೆ ಇತರರಂತೆ ನಾವು ನಿದ್ದೆ ಮಾಡದೆ ಎಚ್ಚರವಾಗಿದ್ದು ಸ್ವಸ್ಥ ಚಿತ್ತರಾಗಿ ವರ್ತಿಸೋಣ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪೂರ್ಣೆ ಪ್ರಭು ನಿಮ್ಮೊಡನಿದ್ದಾರೆ. ನಮೋ ಮರಿಯಾ ಕೃಪಾ ಪೂರ್ಣೆ ಪ್ರಭು ನಿಮ್ಮೊಡನಿದ್ದಾರೆ. ಪ್ರಭು ನಿಮ್ಮೊಡನಿದ್ದಾರೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ.
ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಅದು ಅಲ್ಲದೆ ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಎಂತಿರುವುದು. ಒಬ್ಬಾತ ಪ್ರವಾಸ ಹೊರಡಲಿದ್ದ. ತನ್ನ ಸೇವಕರನ್ನು ಕರೆದು ಅವರ ವಶಕ್ಕೆ ಆಸ್ತಿಯನ್ನು ಒಪ್ಪಿಸಿದ. ಒಬ್ಬನಿಗೆ 5 ತಲೆಂತು, ಇನ್ನೊಬ್ಬನಿಗೆ 2, ಮತ್ತೊಬ್ಬನಿಗೆ 1, ಹೀಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಹಿಸಿಕೊಟ್ಟು ಹೊರಟು ಹೋದ. 5 ತಲೆಂತು ಪಡೆದ ಸೇವಕ ಒಡನೆ ಹೋಗಿ ಆ ಮೊತ್ತದಿಂದ ವ್ಯಾಪಾರ ಮಾಡಿ ಇನ್ನೂ 5 ಸಂಪಾದಿಸಿದ. 2 ಪಡೆದವನು ಹಾಗೆಯೇ ಮಾಡಿ ಇನ್ನೂ 2 ಸಂಪಾದಿಸಿದ. 1 ತಲೆಂತು ಪಡೆದವನು ಮಾತ್ರ ಅದನ್ನು ತೆಗೆದುಕೊಂಡು ಹೋಗಿ ಭೂಮಿ ಅಗೆದು ಅದರಲ್ಲಿ ತನ್ನ ದಣಿಯ ಆ ಹಣವನ್ನು ಹೂತಿಟ್ಟ. ಬಹಳ ಕಾಲವಾದ ಬಳಿಕ ಆ ದಣಿ ಹಿಂತಿರುಗಿ ಬಂದ. ಸೇವಕರಿಂದ ಲೆಕ್ಕಾಚಾರಕ್ಕಿಳಿದ 5 ತಲೆಂತು ಪಡೆದವನು ಇನ್ನೂ 5 ತಲೆಂತುಗಳನ್ನು ಮುಂದೆ ತಂದು, ಒಡೆಯ, ನೀವು ನನ್ನ ವಶಕ್ಕೆ 5 ತಲೆಂತು ಒಪ್ಪಿಸಿದಿರಿ, ಈಗೋ ನೋಡಿ ಮತ್ತೆ 5 ತಲೆಂತು ಸಂಪಾದಿಸಿದ್ದೇನೆ ಎಂದ. ಅದಕ್ಕೆ ಆ ದಣಿ, ಬಲ, ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ. ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸುತ್ತೇನೆ. ಬಾ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು ಎಂದ. 2 ತಲೆಂತು ಪಡೆದಿದ್ದವನು ಮುಂದೆ ಬಂದು, ಒಡೆಯ, ನೀವು ನನ್ನ ವಶಕ್ಕೆ 2 ತಲೆಂತುಗಳನ್ನು ಒಪ್ಪಿಸಿದ್ದೀರಿ, ಈಗೋ ನೋಡಿ ಇನ್ನೂ 2 ತಲೆಂತುಗಳನ್ನು ಸಂಪಾದಿಸಿದ್ದೇನೆ ಎಂದ. ದಣಿ ಅವನಿಗೂ, ಬಲ, ನೆಚ್ಚಿನ ಸೇವಕ, ನೀನು ಪ್ರಾಮಾಣಿಕ. ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸುತ್ತೇನೆ. ಬಾ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ನೀನು ಭಾಗಿಯಾಗು ಎಂದ. ತರುವಾಯ 1 ತಲೆಂತು ಪಡೆದವನು ಮುಂದೆ ಬಂದು, ಒಡೆಯ, ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ. ನೀವು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು, ನೀವು ತೂರದ ಎಡೆಯಲ್ಲಿ ರಾಶಿ ಮಾಡುವವರು. ಆದ್ದರಿಂದ ನಾನು ಭಯಪಟ್ಟೆ, ಹೋಗಿ ನಿಮ್ಮ ತಲೆಂತನ್ನು ಭೂಮಿಯಲ್ಲಿ ಹೂತಿಟ್ಟೆ. ಈಗ ಸ್ವೀಕರಿಸಿ, ನಿಮ್ಮದು ನಿಮಗೆ ಸಂದಿದೆ ಎಂದ. ಆಗ ದಣಿ ಅವನಿಗೆ, ಎಲವೋ ಮೈಗಳ್ಳನಾದ ದುಷ್ಟ ಸೇವಕ, ನಾನು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವನು, ನಾನು ತೂರದ ಎಡೆಯಲ್ಲಿ ರಾಶಿ ಮಾಡುವವನು ಎಂದು ನಿನಗೆ ಗೊತ್ತಿಲ್ಲವೇ? ಹಾಗಾದರೆ ನನ್ನ ಹಣವನ್ನು ನೀನು ಬಡ್ಡಿ ಅಂಗಡಿಯಲ್ಲಿ ಹಾಕಿಡಬೇಕಿತ್ತು. ನಾನು ಬಂದು ಬಡ್ಡಿ ಸಮೇತ ನನ್ನ ಅಸಲನ್ನು ಪಡೆಯುತ್ತಿದ್ದೆ ಎಂದ. ಆನಂತರ ಪರಿಚಾರಕರಿಗೆ, ಇವನಿಂದ ಆ ತಲೆಂತು ನಾಣ್ಯವನ್ನು ಕಿತ್ತು 10 ತಲೆಂತು ಇರುವವನಿಗೆ ಕೊಡಿ. ಉಳ್ಳ ಪ್ರತಿಯೊಬ್ಬನಿಗೂ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ. ಅವನು ಸನ್ನದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅಪ್ರಯೋಜಕನಾದ ಈ ಸೇವಕನನ್ನು ಹೊರಗಿನ ಕಗ್ಗತ್ತಲಿಗೆ ದಬ್ಬಿರಿ. ಅಲ್ಲಿ ಕಟಕಟನೆ ಹಲ್ಲು ಕಳೆದುಕೊಂಡು ಗೋಳಾಡಬೇಕಾಗುವುದು ಎಂದು ಹೇಳಿದ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ನಾನು ಒಂದು ಧರ್ಮ ಕೇಂದ್ರದಲ್ಲಿ ಸಹಾಯಕ ಗುರುವಾಗಿ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ ಅಲ್ಲಿ ಧರ್ಮ ಕೇಂದ್ರದ ಪ್ರತಿಭೆಗಳನ್ನು ಗುರುತಿಸಿ, ಅಂದರೆ ತಮ್ಮ ತಮ್ಮ ತರಗತಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಮಕ್ಕಳಿಗೆ ಸನ್ಮಾನ ಮಾಡುವುದಕ್ಕಾಗಿ ಟ್ಯಾಲೆಂಟ್ ಸಂಡೇ ಅಥವಾ ಪ್ರತಿಭಾ ಭಾನುವಾರದ ಆಚರಣೆಯನ್ನು ಆರಂಭಿಸಿದೆವು. ಪ್ರತಿ ಭಾನುವಾರ ಆ ದಿನದ ವಿಷಯವನ್ನು ತಿಳಿಯಪಡಿಸುವಂಥ ಅಂಶವನ್ನು ನಾವು ಒಂದು ಪುಟ್ಟ ಫಲಕವನ್ನು ಮಾಡಿ ಅದರಲ್ಲಿ ಬರಿತಾ ಇದ್ವಿ. ಈ ಟ್ಯಾಲೆಂಟ್ ಸಂಡೇ ಅಥವಾ ಪ್ರತಿಭಾ ಭಾನುವಾರದ ದಿನದಂದು ಕೂಡ ನಾನು ಒಂದು ಸೂತ್ರವನ್ನು ಅಲ್ಲಿ ಹಾಕಿದ್ದೆ. ಅಂದರೆ ಪ್ರತಿಭೆ ಅಂದರೆ ಏನು ಎನ್ನುವುದನ್ನು ಅದು ತಿಳಿಯಪಡಿಸ್ತಾ ಇತ್ತು. ಪ್ರತಿಭೆ ಎನ್ನುವ ಆ ಸೂತ್ರ ಉಗಮವಾಗುವುದು 2 ವಸ್ತುಗಳು ಒಟ್ಟುಗೂಡಿದಾಗ. ಪ್ರಾರ್ಥನೆ ಪ್ಲಸ್ ಪರಿಶ್ರಮ ಈಸ್ ಈಕ್ವಲ್ ಟು ಪ್ರತಿಭೆ. ಎಲ್ಲಿ ಪ್ರಾರ್ಥನೆ ಇರುತ್ತದೋ, ಎಲ್ಲಿ ಪರಿಶ್ರಮವಿರುತ್ತದೋ ಅಲ್ಲಿ ಪ್ರತಿಭೆಯ ಉಗಮವಾಗುತ್ತದೆ. ಇವೆರಡು ಒಟ್ಟೊಟ್ಟಿಗೆ ಸಾಗಿದಾಗ
ಪ್ರತಿಭೆ ಕಾಣಿಸಿಕೊಳ್ಳುತ್ತದೆ ಅಂತ ಹೇಳಿ. ಎ ಟ್ಯಾಲೆಂಟ್ ಅರೈಸಸ್ ಡ್ಯೂ ಟು ಪ್ರೇಯರ್ ಆ್ಯಂಡ್ ಆಫ್ ಕೋರ್ಸ್ ಡ್ಯೂ ಟು ದಿ ಹಾರ್ಡ್ ವರ್ಕ್. ಅದಕ್ಕಾಗಿ ಅಂತ ಕಾಣುತ್ತೆ ಥಾಮಸ್ ಆಲ್ವಾ ಎಡಿಸನ್, ಆತನ ಬಳಿಯಲ್ಲಿ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ವಾಟ್ ಈಸ್ ಎ ಟ್ಯಾಲೆಂಟ್ ಅಂತ ಹೇಳಿ. ಆಗ ಆತ ಹೇಳ್ತಾನೆ, 99% ಪರ್ಸ್ಪಿರೇಷನ್ ಆ್ಯಂಡ್ 1% ಇನ್ಸ್ಪಿರೇಷನ್ ಅಂತ ಹೇಳಿ. ಅಂದರೆ 99% ಬೆವರು ಹಾಗೂ ಒಂದೇ ಒಂದು ಒಳಗಿನಲ್ಲಿ ಇರುವಂತಹ ಕಿಚ್ಚು ಅಂತೇಳಿ, ಒಂದೇ ಶೇಕಡದಷ್ಟು. ಅಂದರೆ ಅಷ್ಟೊಂದು ಪರಿಶ್ರಮವನ್ನು ನಾವು ಹಾಕಿದಾಗ ಮಾತ್ರ ಅದು ಪ್ರತಿಭೆಯಾಗಿ ಮಾರ್ಪಡುತ್ತದೆ ಎನ್ನುವುದು. ಇವತ್ತಿನ ಶುಭ ಸಂದೇಶದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಆಲಿಸಿದಂತಹ ಈ ಒಂದು ವಿಚಾರ ಬಹಳ ಮುಖ್ಯವಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತದೆ. ಪ್ರಭು ಯೇಸು ಕ್ರಿಸ್ತರು ಈ ಟ್ಯಾಲೆಂಟ್ ಎನ್ನುವಂತಹ ಒಂದು ವಿಚಾರವನ್ನು ಆರಿಸಿಕೊಂಡು ಅದರ ಬಗ್ಗೆ ನಮಗೆ ತಿಳಿಯಪಡಿಸ್ತಾರೆ. ಟ್ಯಾಲೆಂಟ್ ಎನ್ನುವಂತಹ ಪದ ನಾವು ನಮ್ಮ ಡಿಕ್ಷನರಿಗಳಲ್ಲಿ ಹುಡುಕಿದರೆ ಕಾಣಸಿಗುವಂಥದ್ದು ಏನು ಅಂತ ಹೇಳಿದರೆ, ಮೊಟ್ಟ ಮೊದಲನೆಯದಾಗಿ ಅದು ಹಣವಾಗಿರುತ್ತದೆ. ಎರಡನೆಯದಾಗಿ ಅದು ಒಬ್ಬನಲ್ಲಿರುವಂಥ ಎಬಿಲಿಟಿ ಅಥವಾ ಆತನ ಶಕ್ತಿ ಸಾಮರ್ಥ್ಯವಾಗಿರುತ್ತದೆ. ಇವತ್ತಿನ ಶುಭ ಸಂದೇಶದಲ್ಲಿ ಆಲಿಸಿದಂತಹ ಮಾತು, ಒಬ್ಬ ಧನಿಕ ತನ್ನಲ್ಲಿ ಇರುವಂತಹ ಆ ಸ್ವತ್ತನ್ನು 3 ಜನರಿಗೆ ಹಂಚುತ್ತಾನೆ. ಈ 3ರಲ್ಲಿ ಸರಿಸಮಾನಾಗಿ ಕೊಡೋದಿಲ್ಲ, ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವರಿಗೆ ನೀಡುತ್ತಾರೆ ಅಂತೇಳಿ. ಮೊದಲನೆಯದಾಗಿ 5 ಪಡೆದುಕೊಂಡಂತಹ ವ್ಯಕ್ತಿ ಅದನ್ನು ಎಷ್ಟು ಮಾಡ್ತಾನೆ? 10 ಮಾಡ್ತಾನೆ. 3 ಪಡೆದುಕೊಂಡಂತಹ ವ್ಯಕ್ತಿ ಅದನ್ನು 2 ಪಟ್ಟು ಜಾಸ್ತಿ ಮಾಡಿ 6 ಮಾಡಿ ತೆಗೆದುಕೊಂಡು ಬರ್ತಾನೆ. ಆದರೆ ಆ 1 ಪಡೆದುಕೊಂಡಂತಹ ವ್ಯಕ್ತಿ ಏನಿದೆ, ಆತ ಬಂದಾಗ ಆ ಯಜಮಾನನ ಬಳಿಯಲ್ಲಿ, ನೀವು ಎಂಥವರು ಅಂತ ನನಗೆ ಗೊತ್ತಿದೆ, ನೀವು ಕ್ರೂರಿಗಳು, ಎಲ್ಲಿ ಇಲ್ಲವೋ ಅಲ್ಲೂ ಕೂಡ ಹುಡುಕುವಂಥವರು ಅಂತ ಹೇಳಿದಾಗ, ಆಗ ನಿನಗಿಷ್ಟು ಗೊತ್ತಿದ್ರೂ ಕೂಡ ನೀನು ಅದನ್ನು ಬಚ್ಚಿಟ್ಟಿದ್ದೀಯಲ್ಲ, ಅದು ನಿನ್ನ ತಪ್ಪು ಎನ್ನುವಂತಹ ಮಾತನ್ನು ಶುಭ ಸಂದೇಶಕಾರ ನಮಗೆ ತಿಳಿಯಪಡಿಸ್ತಾನೆ. ಇರುವಂಥವರಿಗೆ ಇನ್ನೂ ಹೇರಳವಾಗಿ ಕೊಡಲಾಗುತ್ತದೆ, ಇಲ್ಲದಂಥವರಿಂದ ಇರುವುದನ್ನು ಕೂಡ ಕಿತ್ತುಕೊಳ್ಳಲಾಗುತ್ತದೆ ಎನ್ನುವಂಥ ಮಾತನ್ನು ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಈ ತಲೆಂತು ಎನ್ನುವಂತಹ ಪದ, ಇದರ ಬಗ್ಗೆ ನಾವು ನೋಡಿದರೆ ಇದು ಏನಿರಬೇಕು ಅಂತ ಹೇಳಿದ್ರೆ, ಬೈಬಲ್ ಶ್ರೀಗ್ರಂಥದಲ್ಲಿ 1 ತಲೆಂತು ಅಂತ ಹೇಳಿದ್ರೆ ಅದು ಸುಮಾರು ಒಬ್ಬ ವ್ಯಕ್ತಿಯ 16 ವರ್ಷದ ಸಂಬಳ ಅಂತ ಹೇಳಿದರೆ, ಇಟ್ ಈಸ್ ದ ವೇಜ್ ಆಫ್ 16 years ಆಫ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಅಂತೇಳಿ. ಎಷ್ಟು ಹಣ ಇರ್ಬೋದು ಲೆಕ್ಕ ಹಾಕಿ. ಅದು ಅಷ್ಟನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟು ಆತನ ಮೇಲೆ ನಂಬಿಕೆಯನ್ನು ಇರಿಸಿ ಹೋಗ್ತಾರೆ. ಅಂದರೆ ದೇವರು ಕೊಡುವಾಗ ಹೇರಳವಾಗಿ ನಮಗೆ ಕೊಡ್ತಾರೆ ಅಂತ ಹೇಳಿ. ಅದರ ಉಪಯೋಗವನ್ನು ನಾವು ಮಾಡಿಕೊಂಡಿದ್ದೇವೆಯೇ? ಈ ಪ್ರಶ್ನೆಯನ್ನು ನಾವಿವತ್ತು ಕೇಳಿಕೊಳ್ಳಬೇಕಾಗಿದೆ ನಮ್ಮೊಳಗಡೆನೆ. ನನಗೆ ಒಂದೇ ಒಂದು ತಲೆಂತು ಸಿಕ್ಕಿರಬಹುದು, ಆದರೆ ಆ 1 ತಲೆಂತನ್ನು ನಾನು ನೋಡಿ, ಆತ 1 ತಲೆಂತನ್ನು ಪಡ್ಕೊಂಡವನು ಅದನ್ನು ಹಾಳು ಮಾಡೋದಿಲ್ಲ, ಅದನ್ನು ಒಂದು ಕಡೆ ಬಚ್ಚಿಡುತ್ತಾನೆ. ನಾವು ಸಿಕ್ಕಿರುವಂತಹ ಪ್ರತಿಭೆಯನ್ನು ಉಪಯೋಗಿಸಿಕೊಳ್ಳದೆ ಅದನ್ನು ಸಂಪೂರ್ಣವಾಗಿ ಹಾಳು ಮಾಡಿದರೆ ಇನ್ನು ಎಂತಹ ಶಿಕ್ಷೆ ನಮಗೆ ದೊರೆಯಬಹುದು ಅಂತ ನೀವೇ ಆಲೋಚನೆ ಮಾಡಿ ನೋಡಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಈ ವಾಕ್ಯಗಳನ್ನು ಆಲಿಸ್ತಾ ಇರಬೇಕಾದರೆ ನಮಗೆ ದೇವರು ಯಾವ ಯಾವ ವರದಾನವನ್ನು ಕೊಟ್ಟಿದ್ದಾರೋ, ನಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯದ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಂಡು ಈ ಜಗತ್ತಿನಲ್ಲಿ ಜೀವಿಸುವಾಗ ಆದಷ್ಟು ನಾವು ಕೂಡ
ಇತರರೊಂದಿಗೆ ನಮ್ಮಲ್ಲಿ ಇರುವಂತಹ ಸಾಮರ್ಥ್ಯವನ್ನು ಹಂಚಿಕೊಳ್ಳಬೇಕು. ಹಂಚಿದಾಗ ಅದೇನಾಗುತ್ತೆ, ದ್ವಿಗುಣವಾಗುತ್ತದೆ. ಯಾವಾಗಲೂ ನಾವು ನೋಡ್ತೇವೆ, ಗಾಡ್ ಬ್ಲೆಸ್ಸಸ್ ದ ಚಿಯರ್ಫುಲ್ ಗಿವರ್ ಅಂತ ಹೇಳಿ. ಇದರಲ್ಲಿ ನಮ್ಮಲ್ಲಿರುವ ಸಾಮರ್ಥ್ಯ, ನಮ್ಮಲ್ಲಿರುವಂಥ ಶಕ್ತಿ, ನಮ್ಮಲ್ಲಿರುವಂಥ ಹಣ ಪ್ರತಿಯೊಂದನ್ನು ನಾವು ವ್ಯಯಿಸಿದಾಗ ಅದರ 2ರಷ್ಟು ನಮಗೆ ಹಿಂತಿರುಗಿ ಬರುತ್ತದೆ ಎನ್ನುವುದು ಇವತ್ತಿನ ಶುಭ ಸಂದೇಶದ ಸಾರವಾಗಿದೆ. ವಿಶ್ವಗುರು ಫ್ರಾನ್ಸಿಸ್ ರವರು 2017ರಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಅಂದರೆ ಕ್ರಿಸ್ತರಾಜರ ಮಹೋತ್ಸವ ಆರಾಧನಾ ವಿಧಿ ವರ್ಷದ ಕೊನೆಯ ಭಾನುವಾರವಾಗಿರ್ತದೆ, ಅಂದರೆ ಮುಂದಿನ ಭಾನುವಾರ, ಅದರ ಹಿಂದಿನ ಭಾನುವಾರ ಅಂತ ಹೇಳಿದರೆ ಇವತ್ತು ಅವರು 2017ರಲ್ಲಿ ಆರಂಭ ಮಾಡಿದಂತಹ ವಿಷಯ ಏನು ಅಂತ ಹೇಳಿದರೆ ಬಡವರಿಗಾಗಿ ಸಮರ್ಪಿಸಲ್ಪಟ್ಟಂತಹ ಭಾನುವಾರ ಅಂತ ಹೇಳಿ, ವರ್ಲ್ಡ್ ಸಂಡೇ ಆಫ್ ದ ಪುವರ್ ಅಂತ. ಅನೇಕರು ಪೋಪ್ ಫ್ರಾನ್ಸಿಸ್ ಅವರ ಬಳಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ಯಾತಕ್ಕಾಗಿ ಇದನ್ನು ನೀವು ಆರಂಭಿಸಿದಿರಿ? ಈಗಾಗಲೇ ನಾವು ಮಿಷನ್ ಸಂಡೇ ಆಚರಣೆ ಮಾಡ್ತೀವಿ, ವಿವಿಧ ರೀತಿಯಲ್ಲಿ ನಮ್ಮ ಉದಾರ ಮನಸ್ಸಿನ ದಾನವನ್ನು ಧರ್ಮಸಭೆಗೆ ಕೊಡ್ತಾ ಬಂದಿದ್ದೇವೆ, ಹೌದೋ ಅಲ್ವೋ, ಮತ್ತೊಂದು ಯಾಕೆ ಅವಶ್ಯಕತೆ ಇತ್ತು ಅಂತ ಹೇಳಿದಾಗ ಪೋಪ್ ಫ್ರಾನ್ಸಿಸ್ ಅವರು ಹೇಳಿದಂಥ ಮಾತು, ಬಡವರು ಅವರು ದೇವರು ನಮಗಾಗಿ ಕಳಿಸಿರುವಂತಹ ದೇವದೂತರಾಗಿದ್ದಾರೆ. ದೇ ಆರ್ ದಿ ಏಂಜಲ್ಸ್ ಆಫ್ ಗಾಡ್. ಅವರ ಸ್ಮರಣೆಯನ್ನು ನಾವು ಒಂದು ದಿನ ವಿಶೇಷವಾಗಿ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತದೆ ಅಂತ ಹೇಳಿ, ಇವತ್ತು ಖಂಡಿತವಾಗಿಯೂ ನಾವು ಈ ವಾಚನಗಳನ್ನು ಆಲಿಸಿದ್ದೇವೆ. ಆ ವಾಚನಗಳಲ್ಲಿ ಬರುವಂತಹ ಮಾತುಗಳು ಕೂಡ ಇದಕ್ಕೆ ಸರಿಸಮಾನವಾಗಿ ಇದ್ದಾವೆ. ದೇವರು ನಮಗೆ ನೀಡಿರುವುದು ಅದನ್ನು ನಾವು ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ ಅಲ್ಲ, ಬದಲಾಗಿ ಅದರ ಉಪಯೋಗವನ್ನು ಮಾಡುವುದಕ್ಕಾಗಿ. ನಾವು ಹೇರಳವಾಗಿ ಪಡೆದುಕೊಂಡಿದ್ದರೆ ಅದನ್ನು ಹೇರಳವಾಗಿ ಇನ್ನೊಬ್ಬರಿಗೆ ನೀಡಲು ಕಲಿತುಕೊಳ್ಳೋಣ. ಆಗ ದೇವರ ಅನುಗ್ರಹ ನಮ್ಮ ಮೇಲೆ ಖಂಡಿತವಾಗಿಯೂ ಇಳಿದು ಬರುತ್ತದೆ. ಅದೇ ರೀತಿಯಲ್ಲಿ ನಮಗೆ ನೀಡಿರುವಂಥ 5 ಇರಬಹುದು, 3 ಇರಬಹುದು, ಅಥವಾ 1 ಅಂಶವಿರಬಹುದು. ಅದಕ್ಕೆ ದೇವರಿಗೆ ನಾವು ಮೊಟ್ಟ ಮೊದಲನೆಯದಾಗಿ ವಂದನೆಯನ್ನು ಸಮರ್ಪಿಸಬೇಕು. ನಮಗಿರುವಂಥ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನಾವು ದೊಡ್ಡದಾದಂಥ ಸಾಧನೆಯನ್ನು ಮಾಡಿದಾಗ ದೇವರ ಅನುಗ್ರಹ ನಮ್ಮ ಮೇಲೆ ಇಳಿದು ಬರುತ್ತದೆ. ಆಶೀರ್ವಾದದ ಮಳೆಯೂ ಕೂಡ ನಮ್ಮ ಜೊತೆಗೆ ಇರುತ್ತದೆ. ಕೋಲ್ಕತ್ತಾದ ಸಂತ ತೆರೇಸಾ, ನಾವು ಅವರನ್ನು ಮದರ್ ತೆರೇಸಾ ಎಂದು ಕರೆಯುತ್ತೇವೆ. ಅವರು ಹೇಳ್ತಾರೆ, ಡೂಯಿಂಗ್ ಆನ್ ಆರ್ಡಿನರಿ ಆ್ಯಕ್ಟ್ ವಿತ್ ಆನ್ ಎಕ್ಸ್ಟ್ರಾ ಆರ್ಡಿನರಿ ಲವ್ ಅಂತ ಹೇಳಿ. ಅಂದರೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಬಹು ಪ್ರೀತಿಯಿಂದ ಮಾಡಿದಾಗ ಅದು ದೊಡ್ಡ ಸಾಧನೆಯಾಗುತ್ತದೆ ಅಂತ ಹೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವದಲ್ಲಿ ಬಡತನ ಹೇರಳವಾಗಿದೆ. ಅನೇಕರು, ಕೋಟಿಗಟ್ಟಲೆ ಜನ ಪ್ರತಿದಿನ ಆಹಾರವಿಲ್ಲದೆ ಸಾವನ್ನು ಅಪ್ಪುತ್ತಾರೆ. ಇಂತಹ ಸಂದರ್ಭದಲ್ಲಿ ಈ ವರ್ಲ್ಡ್ ಸಂಡೇ ಆಫ್ ದ ಪುವರ್ ಅಥವಾ ಬಡವರ ಈ ಭಾನುವಾರವನ್ನು ಆಚರಣೆ ನಾವು ಮಾಡ್ತಾ ಇರಬೇಕಾದ್ರೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ರೊಟ್ಟಿಯ ರೂಪದಲ್ಲಿ ಇಳಿದು ಬಂದಂತಹ ಪ್ರಭು ಯೇಸು ಕ್ರಿಸ್ತರು, ವಿ ಆರ್ ಸೆಲೆಬ್ರೇಟಿಂಗ್ ದ ಯೂಕರಿಸ್ಟ್. ಅದು ಏನು? ಅದು ಬೇರೆ ಏನೂ ಅಲ್ಲ, ಅದೊಂದು ರೊಟ್ಟಿಯಾಗಿದೆ. ರೊಟ್ಟಿಯ ರೂಪದಲ್ಲಿ ಇಳಿದು ಬಂದಂತಹ ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ಳಬೇಕಾಗಿದೆ. ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಅವಶ್ಯವಾದುದನ್ನು ನೀಡು ದೇವ ಅಂಥೇಳಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಇರುವುದನ್ನು ಕೂಡ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಲು ಕಲಿತುಕೊಳ್ಳೋಣ. ನಮ್ಮ ಪ್ರತಿಭೆಗಳಿಗೆ ಖಂಡಿತವಾಗಿಯೂ ಕೂಡ ಆ ದಯಾಮಯ ದೇವರು ಒಂದಲ್ಲ ಒಂದು ರೀತಿಯ ಪುರಸ್ಕಾರವನ್ನು ನೀಡಿಯೇ ನೀಡುತ್ತಾರೆ. ಹಂಚಿ ಬಾಳಲು ಕಲಿತುಕೊಂಡಾಗ ಆಶೀರ್ವಾದದ ಹೊನಲು ದೇವರಿಂದ ಖಂಡಿತವಾಗಿ ನಮಗೆ ಇಳಿದು ಬರುತ್ತದೆ. ಆ ದಯಾಮಯ ದೇವರನ್ನು ನಾವು ನಂಬಿಕೆಯನ್ನು ಇರಿಸೋಣ. ನಮ್ಮ ಮಕ್ಕಳನ್ನು ಕೂಡ ಅದೇ ಪ್ರೀತಿಯಲ್ಲಿ ಬೆಳೆಸೋಣ. ದೇವರು ನೀಡಿರುವಂಥ ಪ್ರತಿಭೆಯ ಸಂಪೂರ್ಣ ಉಪಯೋಗವನ್ನು ನೀವು ಮತ್ತು ನಾನು ಮಾಡಿಕೊಂಡಾಗ ಆ ದೇವರ ಅನುಗ್ರಹ ಮತ್ತು ಆಶೀರ್ವಾದ ನಿಮ್ಮನ್ನು ಹಾಗೂ ನನ್ನನ್ನು ತುಂಬುತ್ತದೆ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ.
ಅವರ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ನೆರೆದಿದ್ದೇವೆ. ಅವರು ಆಲಿಸಲು ಯೋಗ್ಯವಾದಂತಹ ಪ್ರಾರ್ಥನೆಗಳನ್ನು ನಮ್ಮಲ್ಲಿ ಪ್ರೇರೇಪಿಸಲಿ ಎಂದು ಯಾಚಿಸೋಣ. ನಿಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ಸಕಲ ಜನರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಾರ್ವಜನಿಕ ಸೇವೆಯಲ್ಲಿರುವವರಿಗಾಗಿಯೂ, ಸರ್ವರ ಒಳಿತನ್ನು ಉತ್ತೇಜಿಸಲು ನೆರವಾಗುವ ಎಲ್ಲರಿಗಾಗಿಯೂ, ವಿಶೇಷವಾಗಿ ಕೋವಿಡ್-19 ಈ ಕಾಯಿಲೆ ಎಲ್ಲ ಕಡೆ ವ್ಯಾಪಕವಾಗಿ ಹರಡಿರಬೇಕಾದರೆ ಅದನ್ನು ಹೋಗಲಾಡಿಸಲು ಪ್ರತಿಯೊಬ್ಬರು ಮಾಡುತ್ತಿರುವಂಥ ಕಾರ್ಯ ಹಾಗೂ ಅದಕ್ಕಾಗಿ ತಮ್ಮ ಸೇವೆಯನ್ನು ನೀಡುತ್ತಾ ಇರುವಂತಹ ಪ್ರತಿಯೊಬ್ಬರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಅನೇಕ ರೋಗ ರುಜಿನಗಳಿಗೆ ತುತ್ತಾಗಿರುವಂಥವರು, ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇರುವಂಥವರು, ಡಿವೈನ್ ವರ್ಡ್ ಟಿವಿ ಚಾನೆಲ್ನ ಮೂಲಕ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥವರು, ಹರಿಹರ ಮಾತಾ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲರೂ ಪ್ರಭುವಿನ ಪ್ರಭೆಗೆ ಒಳಗಾಗುವಂತೆ ಆಗಲಿ ಎಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಹೆಚ್ಚಿನ ಭರವಸೆಯಿಂದ ಅವರೆಲ್ಲರೂ ಜೀವನ ನಡೆಸುವಂತೆ ಆಗಲಿ ಎಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಬೇಡಿಕೊಳ್ಳೋಣ. ಪ್ರಭು, ನಿಮ್ಮ ಧರ್ಮಸಭೆಯ ಕೋರಿಕೆಗಳು ನಿಮ್ಮ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಲಿ. ಹೀಗೆ ನಮ್ಮ ಪುಣ್ಯ ಫಲಗಳ ಆಧಾರದ ಮೇಲಿನ ನಂಬಿಕೆಯಿಂದ ನಾವು ಕೇಳಲು ಅಸಾಧ್ಯವಾದುದನ್ನು ನಿಮ್ಮ ದಯೆಯಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಎಲ್ಲವೂ ನಿನ್ನದೇ, ನೆಲ ಜಲವು ಗಿಡ ಮರವು ಎಲ್ಲವೂ ನಿನ್ನದೇ. ಬಾನು ಈ ಭೂಮಿ ಎಲ್ಲವೂ ನಿನ್ನದೇ, ನೆಲ ಜಲವು ಗಿಡ ಮರವು ಎಲ್ಲವೂ ನಿನ್ನದೇ. ನೀಡಲು ಏನಿದೆ ಪ್ರಭುವೇ, ಸರ್ವವು ನೀನಿತ್ತ ಕೊಡುಗೆ. ಈ ರೊಟ್ಟಿ ರಸದ ಜೊತೆಗೆ ಅರ್ಪಿಪಿ ಎನ್ನನ್ನೇ ನಿನಗೆ. ಎನ್ನ ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ಎನ್ನ ಸ್ವೀಕರಿಸು,
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಮಹತ್ವದ ಸನ್ನಿಧಿಯಲ್ಲಿ ನಾವು ಅರ್ಪಿಸುವ ಈ ಕಾಣಿಕೆಯು ನಿಮಗೆ ನಿಷ್ಠಾವಂತರಾಗಿ ಬಾಳುವ ವರವನ್ನು ನಮಗೆ ಪಡೆದುಕೊಡಲಿ. ಅಂತೆಯೇ ಶಾಶ್ವತ ಆನಂದದ ಸಂಭಾವನೆಯನ್ನು ನಮಗೆ ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲವರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದಿರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು
ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೀಗ ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸುವ ಶುಭ ವೇಳೆ. ಈ ಸಂದರ್ಭದಲ್ಲಿ ಕೋವಿಡ್-19 ಈ ಕಾಯಿಲೆ ವಿಶ್ವದಾದ್ಯಂತ ಹರಡಿರಬೇಕಾದರೆ ಹಿರಿಯರು, ಮಕ್ಕಳು ದೇವಾಲಯಕ್ಕೆ ಹೋಗದೆ ಮನೆಯಲ್ಲಿಯೇ ಇದ್ದು ಬಲಿಪೂಜೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸುವಂತಹ ಸಮಯ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಆಗಮಿಸ್ತಾ ಇದ್ದಾರೆ ಅಂತ ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಪರಮಪ್ರಸಾದವನ್ನು ಸ್ವೀಕರಿಸೋಣ. Now it is the time to receive the spiritual communion. La 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 la. ನಾನೇ ಮಾರ್ಗ, ನಾನೇ ಸತ್ಯ ಎಂದ ಯೇಸುವೇ, ಎನ್ನಲಿ ಆಗಮಿಸು. ನಾನೇ ಜೀವ, ನಾನೇ ಜ್ಯೋತಿ ಎಂದ ಯೇಸುವೇ, ಎನ್ನಲಿ ನೀ ನೆಲೆಸು. ಎನ್ನಲಿ ಆಗಮಿಸು, ಎನ್ನ ಬಾಳನ್ನು ನೀ ಹರಸು. ಎನ್ನಲ್ಲಿ ನೀ ನೆಲೆಸು, ದಿವ್ಯವರಗಳ ನೀ ಕರುಣಿಸು. ನಾನೇ ಮಾರ್ಗ, ನಾನೇ ಸತ್ಯ ಎಂದ ಯೇಸುವೇ, ಎನ್ನಲಿ ಆಗಮಿಸು. ನಾನೇ ಜೀವ, ನಾನೇ ಜ್ಯೋತಿ ಎಂದ ಯೇಸುವೇ, ಎನ್ನಲಿ ನೀ ನೆಲೆಸು. ಪ್ರಾರ್ಥಿಸೋಣ. ಪ್ರಭು, ಪವಿತ್ರ ರಹಸ್ಯದ ಕೊಡುಗೆಗಳನ್ನು ನಾವು ಸ್ವೀಕರಿಸಿದ್ದೇವೆ. ನಿಮ್ಮ ಪುತ್ರರು ತಮ್ಮ ಸ್ಮರಣೆಗಾಗಿ ನಾವು ಆಜ್ಞಾಪಿಸಿದ ಇದು ನಮ್ಮಲ್ಲಿ ಪ್ರೀತಿಯನ್ನು ಹೆಚ್ಚಿಸಲಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥ ನಿಮ್ಮೆಲ್ಲರ ಗಮನಕ್ಕೆ ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರ ಅಂದರೆ ಈ ದೇವಾಲಯ ಪ್ರತಿದಿನ ಬೆಳಗ್ಗೆ 6:30 ಗಂಟೆಯಿಂದ ರಾತ್ರಿ 8:30 ಗಂಟೆಯವರೆಗೆ ಇಡೀ ದಿನ ಭಕ್ತರ ದರ್ಶನಕ್ಕಾಗಿ ತೆರೆಯಲ್ಪಟ್ಟಿರುತ್ತದೆ. ಅದೇ ರೀತಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7 ಗಂಟೆಗೆ ಮತ್ತು ಮಧ್ಯಾಹ್ನ 12 ಗಂಟೆಗೆ ಬಲಿಪೂಜೆಗಳು ನಡೆಯುತ್ತವೆ. ಶನಿವಾರದ ದಿನ ಮಧ್ಯಾಹ್ನ 12 ಗಂಟೆಗೆ ಹಾಗೂ ಸಾಯಂಕಾಲ 5:30 ಗಂಟೆಗೆ ಬಲಿಪೂಜೆ ಇಲ್ಲಿ ಆಚರಿಸಲ್ಪಡುತ್ತದೆ. ಶನಿವಾರ ಸಾಯಂಕಾಲ 5:30 ಗಂಟೆಗೆ ಹರಿಹರದ ಆರೋಗ್ಯ ಮಾತೆಯ ವಿಶೇಷ ನವೇನ ಬಲಿಪೂಜೆ ಅರ್ಪಿಸಲ್ಪಡುತ್ತದೆ. ಭಾನುವಾರದ ದಿನ ಬೆಳಗ್ಗೆ 8 ಗಂಟೆಗೆ ಜಪಸರ ಪ್ರಾರ್ಥನೆ, ಅದಾದ ನಂತರ ಆಡಂಬರ ಗಾಯನ ಬಲಿಪೂಜೆ ಇರುತ್ತದೆ. ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಮತ್ತೊಂದು ಬಲಿಪೂಜೆ ಇರುತ್ತದೆ. ಹೀಗೆ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಯಾತ್ರಿಕರಿಗಾಗಿ ವಿಶೇಷವಾದ ಬಲಿಪೂಜೆ ಈ ಆಲಯದಲ್ಲಿ ಆಚರಿಸಲ್ಪಡುತ್ತದೆ. Every day at 12 noon, a special Eucharist is celebrated for all the pilgrims here at Harihar Mata Basilica. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ
ಸೌಖ್ಯದಾತೆ